ಪಂಜಾ ಸಮೀಪದ ಗುಂಡಡ್ಕದ ತೋಡಿನಲ್ಲಿ ಪತ್ತೆಯಾದ ಅಪರಿಚಿತ ಶವದ ಗುರುತು ಪತ್ತೆಯಾಗಿದೆ. ಪಲ್ಲೋಡಿಯ ಚೋಮಾ ಅಜಿಲ ಅವರ ಪುತ್ರ ರಾಮು ಅಜಿಲ ಎಂಬುವರೆಂದು ಗುರುತಿಸಲಾಗಿದೆ. ಕೆಲ ವರ್ಷಗಳ ಹಿಂದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವರು ಆಸ್ಪತ್ರೆಗೆ ಸೇರಿದ್ರು. ಇನ್ನು ಚಿಕಿತ್ಸೆಯ ಬಳಿಕ ದೈಹಿಕವಾಗಿ ಕಂಗಲಾಗಿದ್ದು ನಿತ್ರಾಣಗೊಂಡು ಬಸ್ ನಿಲ್ದಾಣದಲ್ಲಿ ಮಲಗುತ್ತಿದ್ರು. ಇನ್ನು ಸ್ಥಳೀಯರ ಮನೆಗಳಿಗೆ ಹೋಗಿ ಚಹಾ ಊಟ ಬೇಡಿ ತಿನ್ನುತ್ತಿದ್ದ ಇವರ ಅಸಹಾಯಕತೆಯನ್ನು ನೋಡಿ ಸಾಮಾಜಿಕ ಮುಂದಾಳುಗಳು ಆಶ್ರಮಕ್ಕೆ ಸೇರಿಸುವ ಯೋಚನೆಯಲ್ಲಿದ್ದರು. ಆದರೆ ಈ ಕಾರ್ಯ ಇನ್ನೂ ಕಾರ್ಯವಾಗದೆ ಉಳಿದಿದೆ. ಆದರೆ ಮೃತ ರಾಜು ಅಜಿಲ ಅವರ ಅಣ್ಣ ಮಾನಸಿಕ ಖಿನ್ನತೆಯಿಂದ ಕೆಲ ವರ್ಷಗಳ ಹಿಂದೆ ಮೃತರಾಗಿದ್ದರು. ಇನ್ನು ಮೃತ ರಾಜು ಅವರು ವಾಸವಿದ್ದ ಮನೆ ಮುರಿದು ಬಿದ್ದಿರುವುದಾಗಿ ಸ್ಥಳೀಯ ನಿವಾಸಿಗಳು ಕಹಳೆ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಸುಬ್ರಹ್ಮಣ್ಯ ಠಾಣಾಧಿಕಾರಿ ಓಮನ, ಸಿಬ್ಬಂದಿ ನಾರಾಯಣ ಪಾಟಳಿ, ಭೀಮಣ್ಣ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ ಬಳ್ಳಾಜಿ ಅವರ ಸಹಕಾರದಲ್ಲಿ ಶವ ನೀರಿನಿಂದ ಮೇಲೆ ಎತ್ತುವ ಕಾರ್ಯ ನಡೆಯಿತು. ಇನ್ನು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ.